ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಹಾಗೂ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸೊ ಇವತ್ತಿನ ಈ ಸಂಚಿಕೆ, ನನಗಂತೂ ಈ ಒಂದು ಸಂಚಿಕೆ ಈ ವರ್ಷದ ಮೊದಲನೆಯ ಸಂಚಿಕೆ ಆಗಿದೆ. ಹಾಗಾಗಿ ನಿಮಗೆಲ್ಲರಿಗೂ ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್. ಸೊ ಹಾಗೆಯೇ ಇವತ್ತಿನ ಈ ಒಂದು ಹೊಸ ವರ್ಷದಲ್ಲಿ, ಈ ಒಂದು ಹೊಸ ವರ್ಷ ಅಂದರೆ ಶುರು ಆಯಿತು, ಆಗಾಗಲೇ ಕೆಲವು ದಿನಗಳಾಗಿದೆ. ಬಟ್ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮಗೆ ರುಚಿಕರವಾದಂಥ, ಸ್ವಾದಿಷ್ಟಭರಿತವಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಜಯಂತಿಯವರು. ಈ ನನ್ನ ಹೊಸ ವರ್ಷದ ಮೊದಲನೆಯ ಎಪಿಸೋಡಲ್ಲಿ ಯಾವ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತಾರೆ, ಬನ್ನಿ ಅವ್ರನ್ನೇ ಕೇಳೋಣ. ಸೊ ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೇನೆ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ನಿಮಗೆ ಕೂಡ ಮೇಡಮ್ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಹೊಸ ವರ್ಷ ಗೌಜಿಯಲ್ಲಿ ಆಚರಿಸಿದ್ರ ಹೇಗೆ? ಸಾಧಾರಣ. ಸೊ ಹಿಂದೂಗಳಿಗೆ ಅಂತ ಹೇಳಿದ್ರೆ ಯುಗಾದಿ ಅದು ಹೊಸ ವರ್ಷದ ಪ್ರಾರಂಭ. ಆದ್ರೂ ಕೂಡ ಎಲ್ಲರ ಖುಷಿಯಲ್ಲಿ ನಮಗೂ ಕೂಡ ಖುಷಿ. ಈ ಕ್ಯಾಲೆಂಡರ್ ಇಯರ್ ಜೊತೆಗೆ ನಾವು ಕೂಡ ಒಂದು ಹೊಸ ವರ್ಷವನ್ನ ಆಚರಿಸ್ತಾ ಇದೀವಿ. ಸಂಡೆ ಬಂದಿದೆ. ಸೊ ಹಾಗಾಗಿ ಇನ್ನೂ ಎಲ್ಲರೂ ಕೂಡ ಒಟ್ಟಿಗೆ ಮಜಾ ಮಾಡುವಂಥದ್ದು, ಖುಷಿ ಮಾಡುವಂಥದ್ದು. ಸರಿ ಮೇಡಮ್, ಇವತ್ತು ನಮಗೆ ಯಾವ ಅಡುಗೆಯನ್ನ ಹೇಳ್ಕೊಡ್ತಾ ಇದ್ದೀರಿ? ಇವತ್ತು ಅದೊಂದು ಕ್ರಿಸ್ಮಸ್ಗೆ ಮಾಡ್ತಾರಲ್ಲ, ಕಲ್ಕಲ್ ಅಂತ, ಅದೊಂದು ಮಾಡುವ ಅಂತ. ಸೊ ನಾನು ಹೊಸ ವರ್ಷದಲ್ಲಿದ್ರೆ ನೀವು ಕ್ರಿಸ್ಮಸ್ ಅಲ್ಲೇ ಇನ್ನೂ ಇದ್ದೀರಿ. ಅದನ್ನೇ ಹೊಸ ವರ್ಷಕ್ಕೆ ಮಾಡುವ. ನಾನು ಕ್ರಿಸ್ಮಸ್ ಟೈಮಲ್ಲಿ ಬರ್ಲಿಲ್ಲಲ್ಲ, ಹಾಗಾಗಿ ಕ್ರಿಸ್ಮಸ್ ಒಂದು ಇನ್ನೂ ಅಂದ್ರೆ ಹೆಚ್ಚಾಗಿ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಆಕ್ಚುಲಿ ಜಾನ್ವರಿ ಪೂರ್ತಿ ನಮ್ಗೊಂದು ಆ ಸೆಲೆಬ್ರೇಷನ್ ಮೂಡಲ್ಲೇ ಇರ್ತೀವಿ ಅಲ್ವಾ? ಸರಿ, ಹಾಗಾದ್ರೆ ಇವತ್ತು ನಮ್ಗೆ ಕ್ರಿಸ್ಮಸ್ಗೆಲ್ಲ ತಯಾರಿಸುವಂತ ಕಲ್ಕಲ್ ಮತ್ತೆ ನಿಪ್ಪಟ್ಟು. ಓಕೆ, ಅದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸೊ ಹಾಗಾದ್ರೆ ಈಗ ಫಸ್ಟ್ ನಮಗೆ ನಿಪ್ಪಟ್ಟ ಅಥವಾ ಕಲ್ಕಲ್ ಅಂದ್ರೆ ಅದು ಗಟ್ಟಿ ಬರುವಂತ ಅಲ್ಲ, ಇನ್ನೊಂದು ಅದೊಂದು ಡಿಸೈನ್ ತರ ಹುಳದಾಗಿ ಬರ್ತದಲ್ಲ. ಓ, ಅದಕ್ಕೆ ಕಲ್ಕಲ್ ಹೇಳ್ತಾರೆ. ಇದು ಗಟ್ಟಿ ಇರುತ್ತಲ್ವಾ, ಅದಕ್ಕೆ ನಾನು ಅದನ್ನ ಕಲ್ಲು ಅಂತಾನೆ ಅದು ನಾನು ಮೈಂಡ್ ಅಲ್ಲಿ ರಿಸರ್ವ್ ಮಾಡ್ಕೊಂಡಿದ್ದೀನಿ. ಗುಳಿಯೋ. ಕರೆಕ್ಟ್. ಸೊ ಹಾಗಾದ್ರೆ ಈಗ ನಮ್ಗೆ ಕಲ್ಕಲ್ಲನ್ನ ಮಾಡಿ ತೋರಿಸ್ತೀರಿ. ಸರಿ, ಸ್ಟಾರ್ಟ್ ಮಾಡೋಣ. ಆಯ್ತು ಮೇಡಮ್. ಹೇಗೆ? ಈಗ ಮೊದಲಿಗೆ ನಾವು ಮೈದಾ ಹಾಕುವ. ಮೈದಾ 1 ಕಪ್ಪು ತಗೊಂಡಿದ್ದೇನೆ. ಮತ್ತೆ ಅದಕ್ಕೆ ಚಿರೋಟಿ ರವೆ ಹಾಕ್ತೀನಿ, ಒಂದು 2 ಸ್ಪೂನ್ ಅಷ್ಟು. ಮತ್ತು ಸಕ್ಕರೆ ಪುಡಿ ಮಾಡಿದ್ದು, ಸಕ್ಕರೆ ಪುಡಿ. ನೀವು ಇದನ್ನ ಕ್ರಿಸ್ಮಸ್ಗೆ ಮಾಡಿದ್ರ? ನಾನು ಮಾಡಿದ್ದೇನೆ, ಕ್ರಿಸ್ಮಸ್ಗೆಲ್ಲ ಹೀಗೆ ಮಾಡಿದ್ದೇನೆ. ತಿಂಡಿ ಅಂದಮೇಲೆ ಅದು ಒಕೇಶನ್ ಬೇಕು ಅಂತಲ್ಲ, ಯಾವಾಗ ಬೇಕಾದ್ರೂ ಮಾಡ್ಕೊಳ್ಬೋದಲ್ವಾ? ಇದು ನಿಜವಾಗಿ ತೆಂಗಿನಕಾಯಿ ಹಾಲು ಹಾಕಿ ಮಾಡುದು. ನಾನು ಇಲ್ಲಿ ಹಾಲು
ಹಾಲು ಹುಡಿ ಹಾಕಿ ಮಾಡ್ಬೋದು. ಅದಕ್ಕೆ ಹಾಲಿನ ಹುಡಿ ಹಾಕಿ ಮಾಡುವ ಸರಿ ಅಂತ. ಟೇಸ್ಟ್ ಹೇಗಿರುತ್ತೆ ಅಂತ ಅದರಲ್ಲಿ ಡಿಫರೆನ್ಸ್ ಇರೋದು ಇಲ್ಲಿ. ಸ್ವಲ್ಪ ತುಪ್ಪ ಹಾಕಬೇಕು, ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ, ಇಷ್ಟೇ. ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡುವ. ಸೊ ಹೆಚ್ಚಾಗಿ ಬೇಕರೀಸ್ ಅಲ್ಲಿ ಈ ಒಂದು ಕ್ರಿಸ್ಮಸ್ ಟೈಮ್ ಸ್ಟಾರ್ಟ್ ಆಯ್ತು ಅಂತ ತಕ್ಷಣ ಇದೆಲ್ಲ ಅವೈಲೇಬಲ್ ಇರುತ್ತೆ, ಆಮೇಲೆ ಕಾಣೋದಕ್ಕೆ ಸಿಗಲ್ಲ ಅಲ್ವಾ? ಅದೊಂದೇನೋ ಈ ಕುಸ್ವಾರ್ ಇದೆಲ್ಲ ಬರೀ ಕ್ರಿಸ್ಮಸ್ ಟೈಮ್ಗೆ ಅಂತ ಆಗ್ಬಿಟ್ಟಿದೆ. ಬಟ್ ನಮಗ್ ಮನ್ಸು ಯಾವಾಗ ಆಗತ್ತೆ ತಿನ್ಬೇಕು ಅಂತ ಅನ್ಕೊಂಡ್ರೆ ಮಾಡ್ಕೊಳ್ಬಹುದು. ಸ್ವಲ್ಪ ನೀರು ಹಾಕ ಮೇಡಮ್, ನೋಡ್ಕೊಳ್ಳಿ. ಸ್ವಲ್ಪ ಅದು ಚಪಾತಿ ಹದಕ್ಕೆ ಬೇಕು, ಸಾಕು ಸಾಕು ನೋಡಿ. ಇದು ಕಲಸಿ ಏನಾದರೂ ಇಟ್ಕೊಳ್ಬೇಕಾಗತ್ತಾ? ಒಂದು 10 ನಿಮಿಷ ಇಡಬೇಕು, 10-20 ನಿಮಿಷ ಇಟ್ಟರೆ ಸಹ ಒಳ್ಳೇದು. ಸ್ವಲ್ಪ ನೀರು ಹಾಕಿದ್ರು ನೀರು ಜಾಸ್ತಿ ಆಗ್ತದೆ ಇದಕ್ಕೆ, ಅಂದ್ರೆ ನಾವು ಸಕ್ಕರೆ ಪುಡಿ ಹಾಕ್ತೀವಲ್ಲ ಅದರಿಂದಾಗಿ ನೀರು ನೋಡ್ಕೊಂಡು ಹಾಕೊಳ್ಬೇಕಾಗುತ್ತೆ. ಓಕೆ. ಸೊ ಇದು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾ ಹೇಗೆ? ಹೌದು, ಪೂರಿ ಹಿಟ್ಟಿನ ಅದ. ಸೊ ಇದು ನೆನೆಯೋಷ್ಟು ಹೊತ್ತು ಇದಾಯ್ತಾ? ಕಲಸಿ ಆಯ್ತಾ? ಕಲಸಿ ಆಯ್ತು ಮೇಡಮ್. ಹಾಗಾದ್ರೆ ಇದು ಹೇಗಿದ್ರು ಡೀಪ್ ಫ್ರೈ ಅಂತ ನನಗೆ ಗೊತ್ತು, ಹಾಗಾಗಿ ಆಯಿಲ್ ಇಟ್ಬಿಡ್ಲಾ? ಸರಿ. ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂತ ನಿಮಗೂ ಕೂಡ ಗೊತ್ತು ಅಂತ ನನಗೆ ಗೊತ್ತು. ನಾವು ಇದೇ ತರೋದು ಈಗ. ಎಸ್. ಚಿಕ್ಕ ಚಿಕ್ಕ ಇದ್ರಾಗೆ ಇದು ಬಿಸಿ ಆಗುವಷ್ಟು ಹೊತ್ತು ಅದನ್ನ ರೆಡಿ ಮಾಡಿಡುವ. ಕೆಲಸ ಇರೋದು ಅದ್ರಲ್ಲೇ ಅಲ್ವಾ? ಅದನ್ನ ಚಿಕ್ಕ ಚಿಕ್ಕದ ಉಂಡೆ ಮಾಡ್ಕೊಂಡು ಮಾಡುವಂಥದ್ದು. ಸರಿ, ನೀವು ಅದನ್ನ ಮಾಡಿ ನಾನು ಚಿಕ್ಕ ಉಂಡೆ ಮಾಡಿ ಕೊಡ್ತೀನಿ. ಆಯ್ತು, ಹೌದಲ್ಲ? ಎಸ್. ಒಂದು ಕಪ್ಪಲ್ಲಿ ತುಂಬ ಆಗ್ತದೆ ಇದು. ನಾವು ಗುಲಾಬ್ ಜಾಮೂನ್ ಮಾಡುವಾಗ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದು ಇದು ಉಂಡೆ ಬಿಡ್ತೀವಿ, ಯಾಕೆಂದ್ರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತೇಳಿ. ಇದು ಸಹ ಜಾಸ್ತಿ ಆಗ್ತದೆ, ಚಿಕ್ಕದು ಮಾಡಿದ್ದು ಸಹ ಮತ್ತೆ ದೊಡ್ಡದಾಗ್ತದೆ ಅದು ಎಣ್ಣೆಯಲ್ಲಿ ಉಬ್ಕೊಳ್ಳುತ್ತೆ. ಇದು ಈ ತರ ಮಾಡಿದ್ರೆ ಫೋಕಲ್ಲಿ ನಾನು ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೇಂಜ್ ಆಗುತ್ತೆ. ಟೇಸ್ಟ್ ಸೇಮ್, ಡಿಸೈನ್ ಸ್ವಲ್ಪ ಚೇಂಜ್. ಮತ್ತೆ ಅದು ಅನ್ನ ಬಗ್ಗಿಸುವುದೊಂದು ಇರ್ತದಲ್ಲ, ಅಂಥದ್ದು ಸ್ಟೀಲಲ್ಲಿ ಬರ್ತದೆ, ಅದರಲ್ಲಿ ಸಹ ಮಾಡ್ಬೋದು. ಅದು ಹೋಲ್ ಬರ್ಬೋದು. ಅಲ್ಲ, ಹೋಲ್ ಅಲ್ಲ, ಈ ಥರನೇ ಬರ್ತದೆ ಅದೊಂದು. ಈಗ ಸ್ಟೀಲ್ ಇದು ಬಂದಿದೆ, ಈ ಥರನೇ ಉಂಟು, ಅದರಲ್ಲಿ ಸಹ ಮಾಡ್ಬೋದು. ಸೊ ಫೋಕಿಂದ ಮಾಡಿದ್ರೆ ಈ ರೀತಿ ಚಂದ ಸಹ. ಸೊ ಫಟಾಫಟ್ ಅಂತ ರೆಡಿ ಆಯಿತು. ಸೊ ಒಂದಿಬ್ರು ಸೇರ್ಕೊಂಡು ಮಾಡ್ತಾ ಇದ್ರೆ ಬೇಗ ಆಗುತ್ತಲ್ಲ. ಹೌದು, ಈಗ ಹಾಕೋದಲ್ಲ. ಒಂದೇ ಹಾಕೋ. ಸೊ ನಾನು ಫೋಕಿಂದ ಮಾಡಿದ್ದು ಅಂತ ನಾನು ಅದಕ್ಕೂ ಕೂಡ ಸ್ವಲ್ಪ ಜಂಬ ಕೊಚ್ಕೊಂಡು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಲ್ಲೂ ಕೂಡ ನಾನು ಮಾಡಿದ್ದೆ ಅಂದ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿ ಬರಬೇಕು ಅಂತ ಹೇಳಿದ್ರೆ ಸಣ್ಣ ಉರಿಯಲ್ಲಿ ನೋಡಿ, ದೊಡ್ಡದಾಯ್ತಲ್ಲ ಈಗ. ಉಬ್ಬಿ ಬರುತ್ತೆ. ಬರ್ತದೆ. ಏನು ಸೋಡಾ ಪೌಡ್ರ್ ಏನು ಹಾಕ್ಲಿಲ್ಲ ಆದ್ರೂ ಸಹ ಇನ್ನೂ ಸ್ವಲ್ಪ ಹೊತ್ತು ಇಡಬೇಕು, ಇನ್ನೂ ಸಹ ಸ್ವಲ್ಪ ಉಬ್ತದೆ. ಇನ್ನೂ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಟರೆ ಇನ್ನೂ ಉಬ್ಬಿ ಬರುತ್ತೆ. ಹೌದು, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡುವ. ಆವಾಗ ಅದು ಅದೇ ಅಂದರೆ ಸಣ್ಣ ಉರಿಯಲ್ಲೇ ಅದನ್ನು ಕಾಯಿಸ್ಕೊಂಡು ಅದು ಕಂದು ಬಣ್ಣ ಬರೋವರೆಗೂ ಕಾಯಿಸ್ಕೊಳ್ಬೇಕು, ಅವಾಗ ಕ್ರಿಸ್ಪಿ ಆಗಿದೆ ಅಂತೇಳಿ. ನಿಮಗೆ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬ ಇಷ್ಟನಾ? ಹೀಗೆ ಇಷ್ಟ. ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ? ಇರಲಿಲ್ಲ, ನಾವು ನನ್ನ
ತಂಗಿ ಮನೆಗೆ ಹೋಗಿದ್ದೆವು, ಅಲ್ಲಿ ಸೆಲೆಬ್ರೇಟ್ ಮಾಡ್ಲಿಲ್ವಾ? ಅಲ್ಲಿ ಮಾಡಿದ್ವಿ. ಅದೇ ಹೇಗ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ. ಏನಿಲ್ಲ, ಅದೇ ಚಿಕನ್ ಮತ್ತೆ ಇಡ್ಲಿ ಅದೆಲ್ಲ ಮಾಡಿದ್ರು. ಮತ್ತೆ ಮತ್ತೆ ಎಲ್ಲಿ ಹೋಗ್ಲಿಲ್ಲ ನಾವು. ಅಷ್ಟು ಮಾಡಿದ್ರೆ ಸಾಕೆ. ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಡಿನ್ನರ್ ಮಾಡೋದು, ಗೇಮ್ಸ್ ಆಡೋದು, ಏನಾದರೂ ಸ್ವಲ್ಪ ಲೈಟ್ ಮ್ಯೂಸಿಕ್ ಎಲ್ಲ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ರೆ ಅದೇ ಆಯ್ತು ಸೆಲೆಬ್ರೇಷನ್. ಆಕ್ಚುಲಿ ಮನೆಯಲ್ಲೇ ಇದ್ದು ಮನೆಯವರ ಜೊತೆಗೆ ನಾವು ಸೆಲೆಬ್ರೇಟ್ ಮಾಡಿದ್ರೆ ನಮ್ಮ ಮನೆ ಹತ್ರ ಇದೆಲ್ಲ ಆಗ್ತಿತ್ತು. ಕ್ರಿಸ್ಮಸ್ ಇದಕ್ಕೆ ನ್ಯೂ ಇಯರ್ಗೆ ನೈಟ್ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇರ್ತಿತ್ತು. ಈಗ ಇಲ್ಲದೆಲ್ಲ. ಈಗ ಮನೆಯಲ್ಲೇ ಮಾಡೋದು. ಅವರೆಲ್ಲ ಹಿಡ್ದಿದ್ರು ಪರವಾಗಿಲ್ಲ, ಮನೆಯಲ್ಲೇ ಮಾಡ್ಕೊಂಡ್ರೆ ಆಯ್ತಲ್ಲ ಅಲ್ವಾ? ಸೊ ಎಂಜಾಯ್ಮೆಂಟ್ಗೆ ಇಂಥದ್ದೇ ಪ್ಲೇಸ್ ಆಗಬೇಕು ಅಂತ ಇಲ್ಲ. ನಾವು ಖುಷಿಯಾಗಿ ನಾವು ಮನೆಯವರೆಲ್ಲ ಖುಷಿಯಾಗಿದ್ರೆ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಳ್ಬಹುದು. ಮನೆಯಲ್ಲಿ ತುಂಬ ಜನ ಇರಬೇಕು, ಆವಾಗ ಇನ್ನೂ ಗಮ್ಮತ್ತಾಗುತ್ತೆ. ಸೊ ಈ ಹಬ್ಬ ಹರಿದಿನ ಅಂತ ಹೇಳಿದ್ರೆ ಹೀಗೆ ಅಲ್ವಾ? ಸೊ ಮನೆಯವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಈ ತರ ಇದನ್ನು ಒಂದು ಲೆಕ್ಕದಲ್ಲಿ ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ ಆ ಪರ್ಟಿಕ್ಯುಲರ್ ಡೇ ಅಂತ ಅಲ್ಲ, ಮೊದಲೇ ಶುರು ಆಗುತ್ತೆ. ಹೌದು. ಸರಿ, ಮನೆಯಲ್ಲಿ ಹೆಂಗಸರು ಹೆಣ್ಣು ಮಕ್ಕಳೆಲ್ಲ ಇದ್ರೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಗಂಡು ಮಕ್ಕಳನ್ನು ಆಡ್ ಮಾಡಬೇಕು ನಾನು ಹೇಳೋದಾದ್ರೆ. ಯಾಕೆ ಅಂತ ಹೇಳಿದ್ರೆ ಆವಾಗ ಅವ್ರಿಗೂ ಗೊತ್ತಾಗುತ್ತೆ ಅವ್ರ ಕೈಗೆ. ಮಹಿಳೆಯರು ಕಿಚನ್ ಅಲ್ಲಿ ಕಷ್ಟ ಪಡ್ತಾರೆ. ಅದು ಕೂಡ ಅಂದ್ರೆ ಎಲ್ಲರೂ ಕೂಡ ಈಗ ಮಹಿಳೆಯರು ಹೊರಗಡೆ ಹೋಗಿ ಕೆಲಸ ಮಾಡುವಾಗ ಪುರುಷರು ಬಂದು ಕಿಚನ್ಗೆ ಸೇರ್ಕೊಳ್ಳೋದು ಏನು ಅಂತ ಏನು ದೊಡ್ಡ ವಿಷಯ ಅಲ್ಲ ಅಂತ. ಸೊ ಕೆಲವರಂತೂ ನಮಗೆ ಬೈಕೊಳ್ತಾ ಇರ್ತಾರೆ. ಬಟ್ ಲಾಜಿಕ್ ಹಾಗೇನೆ ಅಲ್ವಾ? ಕರೆಕ್ಟ್. ಹೌದು. ಸರ್ವ್ ಮಾಡ್ಕೊಳ್ಳೋಣ. ಕಲ್ ನೋಡಿ, ತಿಂದು ನೋಡಿ ಹೇಗೆ ಅಂತಂತೆ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಆಗಿದೆ. ಒಳ್ಳೆ ಬೇಕ್ರಿಯಲ್ಲಿ ಫ್ರೈ ಮಾಡಿದ್ದ ಒಂದು ಅರೋಮಾ ಬರುತ್ತಲ್ಲ, ಆ ರೀತಿಯಲ್ಲಿ ನಮ್ಮ ಒಂದು ಕಿಚನಲ್ಲಿ ಅರೋಮಾ ಬರ್ತಾ ಇದೆ. ಥ್ಯಾಂಕ್ ಯು. ಸೊ ಬಿಸಿ ಬಿಸಿ ಆದಂಥ ಕಲ್. ಬಟ್ ಇದು ಕಲ್ ಥರ ಇಲ್ಲ, ಅಂದರೆ ಕಲ್ಲು ರೀತಿಯಾಗಿಲ್ಲ, ಸಾಫ್ಟ್ ಆಗಿದೆ, ತುಂಬ ಟೇಸ್ಟಿ ಆಗಿರ್ಬೋದು. ಒಳ್ಳೆ ಘಮ ಅಂತೂ ಬರ್ತಾ ಇದೆ. ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕಲ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಮೈದಾ ಹಿಟ್ಟಿಗೆ 2 ಚಮಚದಷ್ಟು ಚಿರೋಟಿ ರವೆ, ಸಕ್ಕರೆ ಪುಡಿ, ಹಾಲಿನ ಪುಡಿ, 1 ಚಮಚ ತುಪ್ಪ, ಚಿಟಿಕೆ ಉಪ್ಪು ಹಾಕಿ ಬೆರೆಸಿಕೊಂಡು ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ನಾದಿಕೊಳ್ಳಿ. 10 ನಿಮಿಷ ನೆನೆಯಲು ಇಟ್ಟು ಚಿಕ್ಕ ಉಂಡೆಗಳಾಗಿ ಮಾಡಿ ಫೋಕ್ ಅಥವಾ ಸ್ಟ್ರೈನರ್ ಅಲ್ಲಿ ಒತ್ತಿ ಸುರುಳಿ ಸುತ್ತಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಗರಿಗರಿಯಾದ ಕಲ್ಕಲ್ ರೆಡಿ. ಸೊ ಬಿಸಿ ಬಿಸಿಯಾದಂಥ ಕಲ್ಕಲ್ ಏನೋ ತಯಾರಾಯಿತು. ನೆಕ್ಸ್ಟ್ ರೆಸಿಪಿ ನಿಪ್ಪಟ್ಟು. ವಾವ್, ಸಂಜೆ ಚಹಾಕ್ಕೆ ಹೇಳಿ ಮಾಡಿಸಿದಂಥದ್ದು. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಸೊ ಗರಿಗರಿಯಾದಂಥ ಒಂದು ಕಲ್ಕಲ್ ರೆಡಿಯಾಗಿದೆ. ಈಗ ಗರಿಗರಿಯಾದಂಥ ನಿಪ್ಪಟ್ಟು ರೆಡಿ ಆಗಬೇಕು. ಹೇಗೆ ತಯಾರಿಸೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ಕೇಳೋಣ. ಮೇಡಮ್ ಎಲ್ಲ ರೆಡಿಯಾಗಿದ್ದೀರಿ? ಎಸ್. ಸೊ ಈಗ ಗರಿಗರಿ ನಿಪ್ಪಟ್ಟು ಹೇಗೆ ಶುರು ಮಾಡೋದು ನೀವು ಕೈಯಲ್ಲಿ ಇಟ್ಕೊಂಡು ರೆಡಿಯಾಗಿದ್ದೀರಿ. ತಡನೇ ಬೇಡ, ಸ್ಟಾರ್ಟ್ ಮಾಡೋಣ. ಅಕ್ಕಿ ಹಿಟ್ಟು ಹಾಕುವ, ಮತ್ತು ಸ್ವಲ್ಪ ಮೈದಾ ಹಾಕುವ. ಮತ್ತು ಇದು ಮೆಣಸು, ಕರಿಬೇವು, ಮತ್ತು ಸ್ವಲ್ಪ ಉದ್ದಿನಬೇಳೆ, ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು
ಸ್ವಲ್ಪ ತರಿ ನಾನು ಮಿಕ್ಸಿಯಲ್ಲಿ ಹುಡಿ ಮಾಡಿದ್ದು. ಓ, ಅದು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ. ಸೊ ಯಾವುದೆಲ್ಲ? ಉದ್ದಿನಬೇಳೆ, ಒಣಮೆಣಸು, ಕರಿಬೇವು, ಜೀರಿಗೆ ಇದನ್ನೆಲ್ಲವನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳೋದು. ಹುರಿದು ತರಿಯಾಗಿ ಪುಡಿ ಮಾಡಿದಿರಿ. ಸೊ ಆ ಟೇಸ್ಟ್ ಇರೋದೇ ಇದರಲ್ಲಿ ಅಲ್ವಾ? ಹೌದು. ಹಾಂ, ಕಡಲೆಬೇಳೆ ಸಾಕ್ಬೋದು, ಅದು ಸ್ವಲ್ಪ ದಪ್ಪ ಇರ್ತದಲ್ಲ, ಅದಕ್ಕೆ ನಾನು ಇದು ಸ್ವಲ್ಪ ಉಪ್ಪು ಹಾಕುವ ರುಚಿಗೆ. ಓಕೆ, ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕಿ ಗಟ್ಟಿ ನೋಡ್ಕೊಳ್ಳಿ. ಸಾಕು ಮತ್ತೆ ನೋಡು, ಬೇಕಿದ್ರೆ ಹಾಕು. ಸ್ವಲ್ಪ ಬೇಕಾಗ್ತದೆ, ಅಕ್ಕಿ ಹಿಟ್ಟಲ್ಲ ಇದಕ್ಕೆ ಸ್ವಲ್ಪ ಅಕ್ಕಿ ಅದನ್ನು ಸೋಪ್ ಮಾಡ್ಕೊಳ್ಳುತ್ತೆ. ಅದಷ್ಟನ್ನೇ ಹುರಿದು ನೀವು ಪುಡಿ ಮಾಡಿರೋದು ಅದರ ಘಮ ಬರ್ತಾ ಇದೆ. ಸೊ ಟೇಸ್ಟ್ ಎಲ್ಲ ಇರೋದೇ ಅದರಲ್ಲಿ ಅಡಗಿರುವಂಥದ್ದು. ಇದು ಕಲಸಿ ಇಟ್ಕೊಳ್ತೀರಾ ಅಥವಾ ತಕ್ಷಣವೇ? ಇದು ಕಲಸಿ ಇಡ್ಬೇಕಂತ ಇಲ್ಲ, ತಕ್ಷಣವೇ ಮಾಡ್ಕೊಳ್ಳೋದು. ಮೊದಲೆಲ್ಲ ನಿಪ್ಪಟ್ಟು ಬರೀ ಮನೆಯಲ್ಲೇ ಮಾಡ್ತಾ ಇದ್ರು, ಈಗ ಪ್ಯಾಕೆಟಲ್ಲಿ ಅದು ಕೂಡ ಸಿಗುತ್ತೆ. ಬಟ್ ಅದೇನೇ ಇರಲಿ, ಅದು ಮನೆಯಲ್ಲಿ ಮಾಡಿದೊಂದು ಟೇಸ್ಟೇ ಬೇರೆ. ಹೌದು, ನಾವು ಕೂಡ ಅದನ್ನು ಮಾಡಿ ಹಾಗಾದ್ರೆ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬಹುದು. ಹೌದು, ಚಿಕ್ಕ ಉಂಡೆ ಮಾಡಿ ಮತ್ತೆ ಅದಕ್ಕೆ ಲಟ್ಟಿಸಿ ಹಾಕೋದು. ಓಕೆ, ನಾನು ಎಣ್ಣೆ ಇಟ್ಕೊಂಡ್ಬಿಡ್ಲಾ? ಆಗದೆ ಎಣ್ಣೆ ಇದೆ, ಇಡ್ಲಾ? ಇಡಿ, ಸ್ವಲ್ಪ ಸ್ಲೋವರ್. ಸಣ್ಣ ಉರಿಯಲ್ಲಿ ಹೇಗಿದ್ರೂ ಅದು ಬಿಸಿ ಇದೆ. ನೀವು ಉಂಡೆ ಮಾಡ್ತೀರಾ? ಓ ಎಸ್, ನಾನದು ರೆಡಿ ಮಾಡಿರ್ತೀನಿ. ಡನ್. ಮೈದಾದಾದರೆ ಈಗ ನಾವು ಕಲಿಸ್ಕೊಳ್ಳುವಾಗ ಬರುತ್ತೆ. ಎಸ್, ಸೊ ಹಾಗಾದರೆ ಈಗ ನಿಪ್ಪಟ್ಟು ಫ್ರೈ ಆಗೋದಕ್ಕೆ ರೆಡಿಯಾಗಿದೆ. ಇದೊಂದು ಸಾರಿ ಏನಾದರೂ ಮಾಡಿ ಇಟ್ಕೊಂಡ್ರೆ ಡಬ್ಬದಲ್ಲಿ ಹಾಕಿಟ್ರೆ ಪ್ರತಿನಿತ್ಯ ಒಂದು ಕೆಲಸದಿಂದ ಮನೆಗೆ ಹೋದ ನಂತರವೂ ಕೂಡ ಟೀ ಅದ್ರ ಜೊತೆಗೆ ಒಂದೆರಡು ನಿಪ್ಪಟ್ಟಿದ್ರು ಸಾಕು. ಹೌದು, ಮತ್ತೆ ಇದರಲ್ಲಿ ಸ್ವಲ್ಪ ಖಾರ ಮಾಡಿದ್ರೆ ಊಟದೊಟ್ಟಿಗೆ ಸಹ ತಿನ್ಬೋದು. ಸ್ವಲ್ಪ ಖಾರ ಜಾಸ್ತಿ ಮಾಡಿ, ಇನ್ನು ಖಾರ ಜಾಸ್ತಿ ಮಾಡಿಕೊಂಡ್ರೆ ಆಗ ಒಣಮೆಣಸು ಜಾಸ್ತಿ ಹಾಕೊಂಡ್ರೆ ಆಯ್ತಾ? ಒಣಮೆಣಸು ಜಾಸ್ತಿ ಹಾಕೋದು, ಇಲ್ಲದೆ ಹುಡಿಸಿ ಹಾಕ್ಬೋದು ಮೆಣಸಿನ. ನಾವು ಹೀಗೆ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ನಿಮಗೆ ಕುರ್ಕುಲ್ ತಿಂಡಿ ಈ ಥರದ್ದೆಲ್ಲ ಮಾಡೋದು ಖುಷಿಯಾ? ಯಾವಾಗಲೂ ಈ ಥರ ಅಡುಗೆ ನಾವು ಊಟಕ್ಕೆಲ್ಲ ಮಾಡುವಂಥದ್ದು ಯಾವ ಥರದ್ದು? ನನಗೆ ಇದೆಲ್ಲ ಮಾಡ್ತೇನೆ. ನನ್ನ ಮಗಳಿಗೆಲ್ಲ ಬಟಾಟೆ ಫ್ರೈ ಮಾಡಬೇಕು, ಕ್ಯಾಬೇಜ್ ಫ್ರೈ ಮಾಡಬೇಕು, ಇಲ್ಲ ತರಕಾರಿ ಪದಾರ್ಥ ಆದರೆ ಅದಕ್ಕೆ ಮತ್ತೆ ಈ ಥರ ಎಲ್ಲ ಮಾಡಿ ಸ್ವಲ್ಪ ಖಾರ ಮಾಡಿ ಊಟಕ್ಕೆ ಸಾಕ್ತೇವೆ, ಹಾಗೆ ಮಾಡ್ತೀನಿ. ಸೊ ಒಬ್ರೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ಕೆಲವರು ಅದೇ ಹೇಳ್ತಾರಲ್ಲ, ಶೆಫ್ಸ್ ಆಗೋದ್ರಲ್ಲೂ ಕೂಡ ಕೆಲವರು ಪೇಸ್ಟ್ರಿ ಶೆಫ್ ಇರ್ತಾರೆ. ಹಾಗೆ ಕೆಲವರಿಗಂತೂ ಇದು ಕಾಂಟಿನೆಂಟಲ್ ಕ್ವಿಸಿನ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ, ಕೆಲವರಿಗೆ ಬರೀ ಇಂಡಿಯನ್. ಸೊ ಅದಕ್ಕೆ ಕೇಳಿದೆ ಯಾವ ಟೈಪ್ ನಿಮ್ಗೆ ಇಷ್ಟ ಅಂತೇಳಿ. ಸೊ ನಾನು ಈ ಕುರ್ಕುಲ್ ತಿಂಡಿ ಮಾಡೋದ್ರಲ್ಲಿ ತುಂಬ ಹಿಂದೆ, ಯಾರಾದರೂ ಮಾಡಿಕೊಟ್ರೆ ಮಾತ್ರ ತಿಂತೀನಿ ಹೊರತು. ಆದರೆ ಈ ಥರದ ಅಡುಗೆ ಎಲ್ಲ ಈ ನಮ್ಮ ಇಂಡಿಯನ್ ಕ್ವಿಸಿನ್ಸ್, ಈ ಮುಗ್ಲಾಯ್ ಮತ್ತು ಚೈನೀಸ್, ಇದನ್ನು ಒಂದು ಅಡುಗೆ ಮಾಡು ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ. ಎಷ್ಟು ಅದು ಮಾಡ್ಕೊಂಡು ಹೋಗ್ತಾ ಇದ್ರು ಮಾಡ್ತಾ ಇರ್ತೀನಿ, ಅದು ನನಗೆ ತುಂಬ ಹಿಡಿಸುತ್ತೆ. ಕುರ್ಕುಲ್ ತಿಂಡಿ ಮಾಡು ಅಂತ ಹೇಳಿದ್ರೆ ಉದಾಸೀನ, ತುಂಬ ಉದಾಸೀನ. ಬೇಗ ಆಗ್ತದೆ, ಇದು ಬೇಗ ಆಗುತ್ತೆ, ಆದರೆ ನನಗಿದು ಬೇಡ. ಅದಕ್ಕೆ ತುಂಬ ಟೈಮ್ ತಗೊಳುತ್ತೆ, ಅದು ಖುಷಿ ಆಗುತ್ತೆ. ಮನೆಯಲ್ಲಿ ತಿನ್ಲಿಕ್ಕೆ ಸಹ ಜನ ಬೇಕು, ಅದಕ್ಕೆ ಖುಷಿ ಆಗ್ತದೆ. ಆಗ್ತಾ ಬಂತು. ಕಂದು ಬಣ್ಣ ಬರೋವರೆಗೂ ಇದನ್ನು ಕರಿಬೇಕು. ಒಳ್ಳೆ ಗರಿ ನಿಪ್ಪಟ್ಟು ಅಂತ ಹೇಳಿದೆ, ಗರಿಯಾಗಿ ಬಂದಿದೆ.
ಬಿಸಿ ಬಿಸಿ ನಿಪ್ಪಟ್ಟು ರೆಡಿಯಾಗಿದೆ. ಸಾಸ್ ಜೊತೆ ತಿಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಸಾಸ್ ಬೇಕು ಅಂತಾನೆ ಇಲ್ಲ, ಬೇಕಂದಿಲ್ಲ. ಇದಕ್ಕೆ ಆ್ಯಕ್ಚುಲಿ ಇದಕ್ಕೆ ಸಾಸ್ ಅಲ್ಲ, ಚಟ್ನಿ ಎಲ್ಲ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಏನೂ ಬೇಡ, ಹಾಗೆ ತಿನ್ನೋದಕ್ಕೆ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಚಳಿಗಾಲದಲ್ಲಿ ಹಸಿವು ಜಾಸ್ತಿ, ಆದರೆ ಟೀ ಜೊತೆಗೆ ಏನಾದರೂ ಬಿಸಿ ಬಿಸಿ ಬೇಕು ಅಂತ ಹೇಳಿದರೆ ಬೆಸ್ಟ್ ನಮ್ಮ ಲೋಕಲ್. ಸೊ ಅದಕ್ಕೆ ಹೇಳ್ತಾರಲ್ಲ ವೋಕಲ್ ಫಾರ್ ಲೋಕಲ್ ಅಂಥೇಳಿ, ಹಾಗೆ ಇದು ನಿಪ್ಪಟ್ಟು, ಗರಿ ನಿಪ್ಪಟ್ಟು ಸೂಪರ್ಬ್ ಆಗಿ ರೆಡಿಯಾಗಿದೆ. ಒಳ್ಳೆ ಅರೋಮ ಬರ್ತಾ ಇದೆ. ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ನಿಪ್ಪಟ್ಟು ತಯಾರಿಸುವ ವಿಧಾನ: ಮೊದಲಿಗೆ 1 ಕಪ್ ಅಕ್ಕಿ ಹಿಟ್ಟಿಗೆ ಮೈದಾ ಹಿಟ್ಟು, ಹುರಿದು ಪುಡಿ ಮಾಡಿದ ಉದ್ದಿನಬೇಳೆ, ಕರಿಬೇವು, ಒಣಮೆಣಸು ಹಾಗೂ ಜೀರಿಗೆಯ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ ತಟ್ಟಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿ ನಿಪ್ಪಟ್ಟು ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್. ಸೊ ಗರಿ ನಿಪ್ಪಟ್ಟು ಬಿಸಿ ಆಗಿದೆ. ಸೊ ಫಸ್ಟ್ ಕಲ್ ಥರ ಇದೆಯಾ, ಸಾಫ್ಟ್ ಆಗಿದೆಯಾ ಅಂತ ನೋಡೋಣ. ತಗೊಳ್ಳಿ. ಸೊ ಒಳ್ಳೆ ಶೇಪ್ ಆ್ಯಕ್ಚುಲಿ ಬಂದಿದೆ. ಸಾಫ್ಟ್ ಬಿಸ್ಕೆಟ್ ಥರ ಆಗಿದೆ. ವಾರವಾ, ಹೌದು, ಸೂಪರ್. ಈ ಥರ ಆದರೆ ಎಷ್ಟು ಬೇಕಾದರೂ ತಿನ್ಬೋದು, ಬಿಸ್ಕೆಟ್ ಥರ ಆದರೆ. ಯಾಕೆಂದರೆ ತುಂಬ ಗಟ್ಟಿ ಆದರೆ ಅದನ್ನು ಕಚ್ಚಿ ಸಾಕಾಗುತ್ತೆ. ಇದು ತುಂಬ ಚೆನ್ನಾಗಿದೆ, ವೆರಿ ಸಾಫ್ಟ್. ಅದು ಸ್ವಲ್ಪ ಹೊತ್ತು ಜಾಸ್ತಿ ಇಟ್ಟರೆ ಇನ್ನೂ ಸ್ಮೂತ್ ಆಗ್ತದೆ. ನಾವು ಕೇವಲ 5 ನಿಮಿಷ ಇಟ್ಟಿದ್ದು, ಹೌದು, ಇನ್ನೊಂದು 10-15 ನಿಮಿಷ ಇಟ್ಟರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ವೆರಿ ಲೈಟ್ ಸ್ವೀಟ್. ತಿಂತಾ ಇದ್ದರೆ ಬಿಸ್ಕೆಟ್ ಥರನೇ ಆ ಒಂದು ಫೀಲ್. ಸೂಪರ್, ತುಂಬ ಚೆನ್ನಾಗಿದೆ. ಯಾವಾಗ ಮಾಡ್ತೀರಾ? ಮಾಡ್ತೇನೆ. ಅದಕ್ಕೆ ಅದು ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಅದರಲ್ಲಿ. ಸೊ ನಾವೆಲ್ಲ ಮಾಡಿದ್ರೆ ಗಟ್ಟಿ ಬರಬಹುದು ಬಹುಶಃ. ಸೊ ಇದು ನೋಡೋಣ ಮೇಡಮ್. ಗರಿ ಆದಂಥ ನಿಪ್ಪಟ್ಟು. ಇನ್ನೂ ಕೂಡ ಬಿಸಿ ಆಗಿದೆ. ಈ ಥರ ಇರಬೇಕು ನಿಪ್ಪಟ್ಟು, ಗರಿ. ಸೂಪರ್. ಸೌಂಡ್ ಬರ್ತಾ ಇದ್ರೆ ಖುಷಿ ಆಗುತ್ತೆ. ವೆರಿ ಟೇಸ್ಟಿ. ನೀವು ಆ ಪೌಡರ್ ಆ ಥರನೇ ಮಾಡಿ ಅದನ್ನು ಅಂದರೆ ಸ್ವಲ್ಪ ಹಾಗೆ ತರಿಯಾಗಿ ರುಬ್ಕೊಂಡು ಮಾಡಿದಿರಿ, ಅದು ಗೊತ್ತಾಗುತ್ತೆ ಟೇಸ್ಟ್. ನಾವು ಹೀಗೆ ಹೆಚ್ಚು ಮಸಾಲ ಈ ಥರ ಮಾಡಿ ಹಾಕೋ ಬದಲು ಈ ಥರ ಮಾಡಿ ತಿನ್ಬೋದು. ಇದನ್ನು ಹಾಕೋದು ಬದಲು, ಮೆಣಸಿನ ಪುಡಿ ಹಾಕೋ ಬದಲು ಮೆಣಸು ಒಟ್ಟಿಗೆ ಇದು ಮಾಡಿ ಮಿಕ್ಸಿಯಲ್ಲಿ ಅಲ್ಲಲ್ಲಿ ಲೈಟ್ ಖಾರ ಸಿಗ್ತಾ ಇದೆ, ಅದು ಖುಷಿ ಆಗುತ್ತೆ. ಒಂದೇ ರೀತಿ ಬ್ಲ್ಯಾಂಡ್ ಒಂದೇ ಟೇಸ್ಟ್ ಬರೋ ಬದಲು ಮಧ್ಯದಲ್ಲಿ ಒಂದ್ಸರಿ ಆ ಜೀರಿಗೆದು ಮತ್ತೆ ಮೆಣಸು ಅದೆಲ್ಲ ಸಿಗ್ತಾ ಇದೆ, ಕರಿಬೇವು ತುಂಬ ಚೆನ್ನಾಗಿದೆ. ಸೊ ಬಿಸಿ ಟೀ ಮಾಡಬೇಕು ಅಂದ ಮಗ್ ಟೀ, ಅದ್ರ ಜೊತೆಗೆ ಇದು ಕೂತ್ಕೊಂಡು ತಿಂತಾ ಇದ್ರೆ ಆಸಮ್. ಸಾಸ್ ಎಲ್ಲ ಬೇಡ, ಮಳೆಗಾಲದಲ್ಲಿ ಸಿಗಬೇಕು. ಸೊ ನೀವು ಕುರುಕುಲು ತಿಂಡಿಯಲ್ಲಿ ತುಂಬ ಫೇಮಸ್ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಎರಡೂ ಕೂಡ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ದಿಸ್ ಇಸ್ ಸೂಪರ್, ಒಳ್ಳೆಯದಾಗಿದೆ ಮೇಡಮ್. ಸೊ ನನಗಂತೂ ಎರಡು ಕೂಡ ತುಂಬ ಖುಷಿ ಆಯಿತು. ಒಳ್ಳೆ ಟೇಸ್ಟಿ ರೆಸಿಪಿ. ಆ್ಯಂಡ್ ಇದನ್ನು ಡಬ್ಬದಲ್ಲಿ ಹಾಕಿಟ್ರಂತೂ ಟೆನ್ಷನ್ ಫ್ರೀ ಈವ್ನಿಂಗ್ ಸ್ನ್ಯಾಕ್. ಸೊ ಒಳ್ಳೆ ತುಂಬ ಚೆನ್ನಾಗಿದೆ, ಈಸಿಯಾಗೂ ಹೇಳ್ಕೊಟ್ರಿ. ಆ್ಯಂಡ್ ಆ ಕ್ವಾಂಟಿಟಿ ನಾನು ನೋಡ್ತಾ ಇರುವಾಗ ಇದನ್ನು ನಾವು ಒಂದು ಕಪ್ಪಲ್ಲಿ ಅಥವಾ ಗ್ಲಾಸ್ ಜಾರಲ್ಲಿ ಹಾಕಿಟ್ರೆ ಬರೀ ಒಂದು ಕಪ್ಪಲ್ಲಿ ನೀವು ಇಷ್ಟು ಮಾಡಿದ್ದೀರಿ. ಸೊ ಹಾಗಾದರೆ ತುಂಬ ಆಗುತ್ತೆ ಅಂತ ಗೊತ್ತಾಯಿತು. ಒಂದು 1/4 kg ಕೂಡ ಇಲ್ಲ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಕುರುಕುಲು ತಿಂಡಿಯಲ್ಲಿ ನೀವು ತುಂಬ ಹುಷಾರಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಟೈಮ್ ಇದೇ ಥರ ಬೇರೆ ಬೇರೆ ಏನೆಲ್ಲ ಕುರುಕುಲು ತಿಂಡಿಗಳು ಗೊತ್ತಿದೆ ಅದನ್ನು ನಮಗೆ ಬಂದು ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ಇಷ್ಟೊಳ್ಳೆ ಗರಿ ಆದಂಥ ಕುರುಕುಲು ತಿಂಡಿಯನ್ನು ಮನೆಯಲ್ಲೇ ಸ್ವಾದಿಷ್ಟವಾಗಿ ಮಾಡ್ಕೊಳ್ಬೋದು, ರುಚಿಕರವೂ ಕೂಡ ಆಗಿದೆ. ಇದನ್ನು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಇದನ್ನು ನಾವು ಎಷ್ಟೋ ಪ್ಯಾಕೆಟ್ಸಲ್ಲಿ ತಗೊಳ್ತೀವಿ, ಬಟ್ ಇದನ್ನೇ ನಾವು ಮನೆಯಲ್ಲಿ ತಯಾರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.